ಕೂಳೂರಿನಲ್ಲಿ ಮಾಧವಿ ಎಂಬುವರು ರಸ್ತೆ ಗುಂಡಿಗೆ ಬಿದ್ದು ಸಾವನ್ನಪ್ಪಿದ ಘಟನೆಗೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿರುವ ಸಂಸದ ಬ್ರಿಜೇಶ್ ಚೌಟ, ಕೂಳೂರಿನಲ್ಲಿ ನಡೆದ ಘಟನೆ ದುಃಖಕರವಾದ ಸಂಗತಿಯಾಗಿದೆ. ಇಂತಹ ಘಟನೆಗಳು ನಡೆದಾಗ ಜನರ ಆಕ್ರೋಶ ಸಹಜವಾಗಿಯೇ ಇರುತ್ತದೆ. ಜೊತೆಗೆ ಇಂತಹ ರಸ್ತೆಗಳ ಬಗ್ಗೆ ಜನಪ್ರತಿನಿಧಿಗಳ ಜವಾಬ್ದಾರಿಯೂ ಅಷ್ಟೇ ಅಗತ್ಯವಾಗಿ ಇರುತ್ತದೆ ಎಂದು ಹೇಳಿದ್ದಾರೆ. ಸರ್ಕ್ಯೂಟ್ ಹೌಸ್ನಲ್ಲಿ ಗುರುವಾರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಅವರು ಸುರತ್ಕಲ್ ಬಿಸಿ ರೋಡು ಹೆದ್ದಾರಿ ಸಮಸ್ಯೆಯಿಂದ ಕೂಡಿದೆ ಎಂದರು. ಇದು ಚಾಲೆಂಜಿಂಗ್ ರಸ್ತೆ ಆಗಿದ್ದು ಈ ರಸ್ತೆಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಇಲಾಖೆಯಿಂದ ಕ್ರಮ ವಹಿಸಲಾಗುತ್ತಿದೆ ಎಂದರು. ಸಹಜವಾಗಿ ಜನರ ಆಕ್ರೋಶ ಇದ್ದಿದ್ದೆ. ಘಟನೆ ಏನು ನಡೆದಿದೆ ಅದು ಘಟನೆ ತುಂಬ ದುಃಖಕರವಾದ ಘಟನೆ. ಯಾವುದೇ ಒಂದು ಕುಟುಂಬದ ಒಂದು ಸದಸ್ಯರು ಈ ರೀತಿ ಕಳೆದುಕೊಂಡಾಗ ಆ ದುಃಖ ಸಹಜವಾಗಿ ಇರ್ತದೆ. ಹಾಗಾಗಿ ಈ ಆಕ್ರೋಶಗಳು ಇದ್ದಿದ್ದೆ. ನಾವು ಜನಪ್ರತಿನಿಧಿಗಳಾಗಿ ಇದಕ್ಕೆ ಸ್ಪಂದನೆ ಕೊಡಬೇಕು. ಇದೆಲ್ಲ ನಮ್ಮ ಜವಾಬ್ದಾರಿಯೂ ಹೌದು. ಆ ಜವಾಬ್ದಾರಿಯ ನೆಲೆಯಲ್ಲಿ ಇಲಾಖೆ ಅಧಿಕಾರಿಗಳ ಬೆನ್ನೆಡೆದು ಕೆಲಸ ಮಾಡಿಸುವಂಥದ್ದು, ಮೇಲೆ ಅನುದಾನಗಳನ್ನು ತರುವಂಥದ್ದು, ಈಗೆಲ್ಲ ಕೆಲಸಗಳು ಆಗಬೇಕಾಗಿದೆ. ಆದರೆ ಈ 33 ಕಿಲೋಮೀಟರ್ ಏನಿದೆ ಬಿ ಸಿ ರೋಡ್ನಿಂದ ಸುರತ್ಕಲ್ವರೆಗೆ, ಇದು ನಮಗಿರುವಂಥ ದೊಡ್ಡ ಚಾಲೆಂಜಿನ ರಸ್ತೆ. ಯಾಕೆಂದರೆ ಹೆವಿ ಟ್ರಾಫಿಕ್ ಇರುವಂಥದ್ದು, ನಗರ ಪ್ರದೇಶದ ಒಳಗಡೆ ಹೋಗುವಂಥದ್ದು, ಸರ್ವಿಸ್ ರೋಡ್ಗಳಿಲ್ಲ, ಈ ರೀತಿ ಒಟ್ಟು ಸಮಸ್ಯೆ ಇರುವಂಥ ರಸ್ತೆ. ಹಾಗಾಗಿ ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕೊಡುವ ದೃಷ್ಟಿಯಿಂದ ನಾನಂತೂ ಕಾರ್ಯೋನ್ಮುಖನಾಗಿದ್ದೇನೆ. ಈ ದಿಸೆಯಲ್ಲಿ ನಾನು ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೇನೆ.